ಪ್ರಚೋದನಕಾರಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಎಂಬ ಆರೋಪದ ಮೇರೆಗೆ ಎಸ್ಡಿಪಿಐ ಮುಖಂಡ ರಿಯಾಜ್ ಪರಂಗಿಪೇಟೆ ವಿರುದ್ಧ ಕರಾವಳಿಯ ಬೇರೆ ಬೇರೆ ಕಡೆಗಳಲ್ಲಿ ಈಗಾಗಲೇ ದೂರು ದಾಖಲಾಗಿದೆ. ಆದರೆ ಇಲ್ಲಿಯ ತನಕ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಹಿಂದೂ ಜಾಗರಣ ವೇದಿಕೆ ಆರೋಪಿಸಿದೆ. ಈ ಹಿನ್ನೆಲೆ ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದು, ರಿಯಾಜ್ ಪರಂಗಿಪೇಟೆಯನ್ನ ಕೂಡಲೇ ಬಂಧಿಸಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟಕ್ಕೆ ನಾವು ತಯಾರಾಗಿದ್ದೇವೆ ಎಂದು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲಾ ಘಟಕ ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ನೀಡಿದೆ. ಈ ವೇಳೆ ಮಂಗಳೂರು ವಿಭಾಗ ಸಂಪರ್ಕ ಪ್ರಮುಖ ರತ್ನಾಕರ ಶೆಟ್ಟಿ, ಪುತ್ತೂರು ಜಿಲ್ಲಾಧ್ಯಕ್ಷ ಜಗದೀಶ್ ನೆತ್ತರಕೆರೆ, ಬಂಟ್ವಾಳ ತಾಲೂಕು ಸಂಪರ್ಕ ಪ್ರಮುಖ ರವಿ ಕೆಂಪುಗುಡ್ಡೆ ಉಪಸ್ಥಿತರಿದ್ದರು. ವರ್ಷಗಳಿಂದ ಯಾವುದೇ ಗಲಭೆ ಇಲ್ಲ, ಶಾಂತವಾಗಿ ನಾವು ಎಲ್ಲರೂ ಒಟ್ಟಿಗೆ ಇಲ್ಲಿ ಬಾಳ್ತಾ ಇದ್ದೇವೆ. ಆದ್ರೆ ಅದನ್ನ ನೋಡ್ಲಿಕ್ಕೆ ಆಗದೆ ಮತ್ತೊಮ್ಮೆ ಇಲ್ಲಿ ಗಲಾಟೆಯನ್ನು ಎಬ್ಬಿಸಬೇಕು, ಅದರ ಚಂದವನ್ನು ನೋಡಬೇಕು ಅಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ರಿಯಾಜ್ ಪರಂಗಿಪೇಟೆ ಎಸ್ಡಿಪಿಐ ಮುಖಂಡ. ಎಸ್ಡಿಪಿಐ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ ನಾವು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆಯಿಂದ ಒಂದು ಸ್ಪಷ್ಟವಾದಂತಹ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಇದೇ ರೀತಿ ನಿಮ್ಮ ಹೇಳಿಕೆಯನ್ನ ಮುಂದುವರಿಸಿಕೊಂಡು ಹೋದ್ರೆ ಖಂಡಿತವಾಗಿಯೂ ಸುಮ್ಮನೆ ಕೂತಂತ ಶಾಂತವಾದಂತಹ ಹಿಂದೂ ಸಮಾಜ ಖಂಡಿತವಾಗಿ ಕೂತ್ಕೊಳ್ಳುವುದಿಲ್ಲ. ಸಂಘ ಪರಿವಾರದ ಸಂಘಟನೆ, ಅದರಲ್ಲಿ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಇದಕ್ಕಿಂತ ಮೊದಲು ಹಿಂದೂ ಸಮಾಜಕ್ಕೆ ಬಂದಂತ ಸಾಮಾಜಿಕವಾದಂತಹ ಯಾವುದೇ ತೊಂದರೆಗಳಿಂದ ಹೋರಾಟವನ್ನ ಮಾಡಿದ್ದಾರೆ. ಅದಕ್ಕೆ ಬೇಕಾದಂತ ಒಂದು ಉತ್ತರವನ್ನ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಜೊತೆಗೆ ಇಲಾಖೆಗೆ ಕೂಡ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧಿಕಾರಿಯವರ ಒಂದು ಖಡಕ್ಕಾದಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಯಾಕಂದ್ರೆ ಒಬ್ಬ ಕೋಮು ಪ್ರಚೋದನೆ ನೀಡುವಂತ ವ್ಯಕ್ತಿಯ ವಿರುದ್ಧ ನಾವು ಬೇರೆ ಬೇರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ. ಆದ್ರೆ ಅವನ ವಿರುದ್ಧ ಎಫ್ಐಆರ್ ಮಾಡ್ತಾ ಇಲ್ಲ. ಮೊನ್ನೆ ತಾನೇ ಮಂಗಳೂರಿನ ಒಬ್ಬರು ಕಾನೂನು ಸುವ್ಯವಸ್ಥೆಯ ಡಿಸಿಪಿ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರಿಯಾಜ್ ಪರಂಗಿಪೇಟೆ ತಾಂಡ್ರೆ ಬಾ ತಾಂಡ್ರೆ ಎನ್ನುವಂತ ಒಂದು ಯಾವ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಅದನ್ನ ಬೇರೆ ಬೇರೆ ಮೊಬೈಲ್ ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಂದು ಸಾಮಾಜಿಕವಾಗಿ ಹಾಸ್ಯಾಸ್ಪದವಾಗಿ ನೀಡ್ತಾ ಇದ್ರು. ಅವರ ವಿರುದ್ಧ ನಾವು ಕೇಸನ್ನ ಮಾಡ್ತೇವೆ. ಯಾರು ಅವನ ವಿರುದ್ಧ ನಾವು ಹಾಸ್ಯಾಸ್ಪದ ಒಂದು ಹೇಳಿಕೆಯನ್ನ ಕೊಡ್ತಾರ ಅಂತವರ ವಿರುದ್ಧ ನಾವು ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ತೇವೆ. ನಿಮ್ಮ ಆಸ್ತಿಯನ್ನು ಮುಟ್ಕೊಳ್ತಾಗ್ತದೆ ಅಂತ ಹೇಳಿಕೆಯನ್ನ ಎಸಿಪಿ ಕೊಡ್ತಾ ಇದ್ದಾರೆ. ಎಸಿಪಿ ಅವರಿಗೆ ನೇರವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಯಾವ ರೀತಿಯ ಒಂದು ಕಾನೂನಾತ್ಮಕ ವಿರುದ್ಧವಾಗಿ ಸಮಾಜದ ಶಾಂತಿಯನ್ನ ಹಾಳು ಮಾಡಲಿಕ್ಕೆ ಹೇಳಿಕೆಯನ್ನು ಕೊಡ್ತಿರುವಂತ ರಿಯಾಜ್ ಪರಂಗಿಪೇಟೆಯನ್ನು ಮೊದಲು ಬಂಧಿಸಿ ಅವನ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು. ನಂತರ ನೀವು ಬಾಕಿ ವಿಷಯಕ್ಕೆ ಬರಬೇಕು. ಸಮಾಜದಲ್ಲಿ ಯಾವುದೇ ಹಿಂದೂ ಪರ ಕಾರ್ಯಕರ್ತರು ಇರಬಹುದು, ಪರಿವಾರ ಸಂಘಟನೆ ಕಾರ್ಯಕರ್ತರು ಯಾವುದೇ ಕೋಮು ಸಂಘರ್ಷಕ್ಕೆ ಕೈ ಹಾಕ್ತಾ ಇಲ್ಲ. ಇಂಥ ಪರಿಸ್ಥಿತಿ ಬಂದಾಗ ನಾವು ಕೈ ಹಾಕಲೇಬೇಕು. ಯಾಕಂದ್ರೆ ಹಿಂದೂ ಸಮಾಜದ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಆ ಸ್ವಾಭಿಮಾನದ ವಿರುದ್ಧ ನಾವು ಎದುರಿಸಲೇಬೇಕಾಗ್ತದೆ. ಯಾಕಂದ್ರೆ ಹಿಂದೂ ಸಮಾಜ ಹೋರಾಟವನ್ನು ಮಾಡಿ ಇಡೀ ಸಮಾಜವನ್ನು ಶಾಂತಿಯುತವಾಗಬೇಕನ್ನುವಂತ ಸಂಘಟನೆ ನಮ್ದು. ಅದಕ್ಕೋಸ್ಕರ ಪೊಲೀಸ್ ಇಲಾಖೆ ಇರಬಹುದು, ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠಾಧಿಕಾರಿಗಳು ನಮ್ಮ ಮತ್ತೊಮ್ಮೆ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆ ಆಗ್ರಹಪೂರ್ವಕ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.